ದಕ್ಷಿಣ ಕನ್ನಡ ಜಿಲ್ಲೆದ 491 ದೇವಸ್ಥಾನಗಳ ಮಾಹಿತಿನ ನಮ್ಮಿತ್ತಗೆ ವೆಬ್ಸೈಟ್ ಹಿಡಿದು ತೆರೆಯೋನಲ್ಲಿ ರಾಜ್ಯ ದೇಶದ ಇಡೆಗೆ ಬರ್ಪಣಕ್ಲಿನ ಅನುಕೂಲಗಾದ ವೆಬ್ಸೈಟ್ ಮಂತ್ರಿ ಯುಟಿ ಖಾದರ್ ಲೋಕಾರ್ಪಣೆ ಮಾಡ್ತೀರಿ. www.dkannadatemples.com ವೆಬ್ಸೈಟ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಬಿಡುಗಡೆ ಮಾಡಿದರು. ದೇಶ ರಾಜ್ಯದೆಡೆದು ಜಿಲ್ಲೆಗೆ ಬರ್ಪಣಕ್ಲಿನ ಅನುಕೂಲಗಾದ ಜಿಲ್ಲೆದ 491 ದೇವಸ್ಥಾನಗಳ ಮಾಹಿತಿನ ಈ ವೆಬ್ಸೈಟ್ ಹಿಡಿದು ತೆರೆಯೋನಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಲು ಬೊಕ ಧರ್ಮದಾಯದತ್ತಿಲಿನ ಇಲಾಖೆದ ಬಗೆಟ್ ಜಿಲ್ಲಾ ಧಾರ್ಮಿಕ ಪರಿಷತ್ ಆರಾಧನಾ ಯೋಜನೆ ಸಾಮಾನ್ಯ ಅನುದಾನ ಸಾಮಾನ್ಯ ಸಂಗ್ರಹಣಾ ನಿಧಿ ಯೋಜನೆ ಇಂಚಿತ್ತಿ ಮಾಹಿತಿನ dkannadatemples.com ವೆಬ್ಸೈಟ್ ಹಿಡಿದು ಪಡೆಯೋಲಿ. ಮೊದಲ ಒಂದು ದಕ್ಷಿಣ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಎಂಡೋಮೆಂಟ್ ಅಧಿಕಾರಿಗಳನ್ನು ನಮ್ಮ ಜಿಲ್ಲಾಡಳಿತವನ್ನು ಅಭಿನಂದಿಸ್ತೇನೆ. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ABC ಒಟ್ಟು 491 ಇತಿಹಾಸ ಪ್ರಸಿದ್ಧ ಪವಿತ್ರವಾದ ದೇವಸ್ಥಾನಗಳ ಮಾಹಿತಿಯನ್ನು ವೆಬ್ಸೈಟ್ ಮುಖಾಂತರ ಈಗ ಅನಾವರಣಗೊಳಿಸಲಾಗಿದೆ. ಇದರಲ್ಲಿ ಬಹುಶಃ ಯಾತ್ರಾರ್ಥಿಗಳಿಗೆ ಇದರಲ್ಲಿ ಆ ಮಾಹಿತಿ ಪಡೆದುಕೊಳ್ಳುವಂಥ ಅವಕಾಶ ಮತ್ತು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಸೇವೆಗಳು ಮತ್ತು ಎಷ್ಟೆಷ್ಟು ಗಂಟೆಗಿದೆ ಮತ್ತು ಯಾರನ್ನು ಇವತ್ತು ಸಂಪರ್ಕಿಸಬೇಕು ಮತ್ತು ಅಲ್ಲಿರುವಂತಹ ಸೌಕರ್ಯಗಳೇನು, ಅಲ್ಲಿಗೆ ಹೋಗುವಂಥ ರಸ್ತೆ ಯಾವುದು, ಎಲ್ಲ ಮಾಹಿತಿ ಉಳ್ಳಂಥ ವೆಬ್ಸೈಟ್ ಇವತ್ತು ನಾವು ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿಯಾಗಿದೆ. www.dkannadatemples.com ಇದರಿಂದ ಯಾಕೆಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಇದೊಂದು ಪ್ರವಾಸಿ ಮಾತ್ರ ಅಲ್ಲ, ಯಾತ್ರಾ ಕೇಂದ್ರ ಕೂಡ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಪ್ರವಾಸಿ ಕೇಂದ್ರ ಮತ್ತು ಯಾತ್ರಾ ಕೇಂದ್ರ ಜಂಟಿಯಾಗಿ ಇವತ್ತು ನಾವು ನೋಡಿಕೊಂಡು ಇವತ್ತು ಪವಿತ್ರವಾದ ಯಾತ್ರಾ ಕೇಂದ್ರಗಳಿಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಜನಸಾಮಾನ್ಯ ಇವತ್ತು ಬರ್ತಾ ಇದ್ದಾರೆ.